ವೀಕೆಂಡ್ ಬಂದ್ರೆ ಸಾಕು ಏನಪ್ಪ ಮಾಡೋದು ಹೇಗಪ್ಪ ಕಾಲ ಕಳೆಯೋದು ಅನ್ನೋದು ಎಲ್ಲರನ್ನ ಕಾಡೋ ಪ್ರಶ್ನೆ. ಆದರೆ ಈ ವೀಕೆಂಡ್ಗೆ ಆ ಟೆನ್ಷನ್ ಇಲ್ಲ. ನಿಮ್ಮ ಸಮಯವನ್ನ ಅದ್ಭುತವಾಗಿ ಕಳೆಯಲು ಪಣಂಬೂರು ಬೀಚ್ನಲ್ಲಿ ವೇದಿಕೆ ತಯಾರಾಗಿದೆ. ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಮಂಗಳೂರು ಸಂತೆ ಭರ್ಜರಿಯಾಗಿ ನಡೀತಾ ಇದೆ. ಫ್ಯಾಮಿಲಿ ಪಿಕ್ನಿಕ್, ಫ್ಲೀ ಮಾರ್ಕೆಟ್, ಕಿಡ್ಸ್ ಆಕ್ಟಿವಿಟಿ, ಡಿಜೆ, ಡ್ಯಾನ್ಸ್ ಎಲ್ಲವೂ ಕಾಯ್ತಾ ಇದೆ. ಎಸ್, ವೀಕೆಂಡ್ನ ಭರ್ಜರಿಯಾಗಿ ಎಂಜಾಯ್ ಮಾಡೋದಕ್ಕೆ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಅದ್ಭುತ ಕಾರ್ಯಕ್ರಮ ನಡೀತಾ ಇದೆ. ಸಾಂಚಿಯಾ ದಿ ಪ್ಲಾನರ್ ಮತ್ತು ಪಣಂಬೂರು ಬೀಚ್ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಮಂಗಳೂರು ಸೂಪರ್ ಸಂತೆ ಎನ್ನುವ ವಿನೂತನ ಕಾರ್ಯಕ್ರಮ ಪಣಂಬೂರು ಕಡಲ ಕಿನಾರೆಯಲ್ಲಿ ನಡೀತಾ ಇದೆ. ಪ್ರವಾಸಿಗರಿಂದ ಭರ್ಜರಿ ಪ್ರತಿಕ್ರಿಯೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಡಿಸೆಂಬರ್ 7ರಂದು ಮಂಗಳೂರು ಸೂಪರ್ ಸಂತೆಗೆ ಚಾಲನೆ ದೊರೆತಿದ್ದು 8ರವರೆಗೆ ನಡೆಯಲಿದೆ. ಸಂತೆಯಲ್ಲಿ ಫ್ಲೀ ಮಾರ್ಕೆಟ್ ಇದ್ದು ವೈವಿಧ್ಯಮಯ ವಸ್ತುಗಳು ಮಾರಾಟಕ್ಕೆ ಲಭ್ಯವಿದೆ. ಜೊತೆಗೆ ವೆರೈಟಿಯ ಫುಡ್ಗಳನ್ನು ಟೇಸ್ಟ್ ಮಾಡುವ ಅವಕಾಶವೂ ಇದೆ. ಜೊತೆಗೆ ಮಕ್ಕಳಿಗಾಗಿ ವಿವಿಧ ಮನೋರಂಜನಾ ಚಟುವಟಿಕೆಗಳು, ಮನೋರಂಜನೆಗಾಗಿ ಡಿಜೆ, ಬ್ಯಾಂಡ್ಸ್, ಡ್ಯಾನ್ಸ್ ಎಲ್ಲವೂ ನಡೀತಾ ಇದೆ. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿವಿಧ ಚಟುವಟಿಕೆಗಳಲ್ಲಿ ಅತ್ಯುತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಪ್ರಖ್ಯಾತ ಡಿಜೆಗಳು, ಆಂಕರ್ಗಳ ನೇತೃತ್ವದಲ್ಲಿ ವೈವಿಧ್ಯಮಯ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ. ತನುಶ್ರೀ ಎದುರು ಬಲೆ ಪಿರೌಡ್ ಕೇಟರಿಂಗ್ ಗೋಲಿ ಬಾಜೆ ಚಟ್ಟಂಬಡೆ ಸೇವ್ಪುರಿ ಮಾಲ್ಪುರಿ ಉಂಡೆ ಚಕ್ಕುಲಿ ಗೋಬಿ ಶೋರ್ಮಾ. Thank you. That is chicken biryani, mutton biryani, chicken chilli, gobi. ಒಟ್ಟಿನಲ್ಲಿ ಮಂಗಳೂರಿನ ಜನತೆಗೆ ವೀಕೆಂಡ್ ಅನ್ನು ಸವಿಯುವ ನಿಟ್ಟಿನಲ್ಲಿ ಇದು ಒಂದು ಅಪರೂಪದ ಅವಕಾಶವಾಗಿದೆ. ಶರಸಾಲ್ಯಾನ್, V4 News 24/7 ಮಂಗಳೂರು.